ಮಂಗಳೂರು ಬಂದರ್ಗೆ ಬಂದಿದ್ದೇವೆ. ಮನೆಗೆ 10 ಗಂಟೆ ರಾತ್ರಿ ಬಂದಿದ್ದಾರೆ. 10 ಗಂಟೆ ರಾತ್ರಿ? ರಾತ್ರಿ ನಾನು ಒಬ್ಬಳೇ ಇರೋದು, 2 ಮಕ್ಕಳು ನಾನು ಮತ್ತೆ ಇರೋದು. ಮೇಲೆ ಬಂದು ಬಬ್ಬೆ ಹಾಕಿ ನಾ ಬಾಯಿ PRK ನಮ್ಗೆ ಯಾಕೆ ಅದು ನೀವು ಸತ್ರೆ ನಿಮ್ದು ಇದಾಗ್ಬೇಕಲ್ಲ ಮಣ್ಣ. ನಾ ಹೇಳಿದೆ 2 LIC ಸಹ ಉಂಟಲ್ಲ ಅದು ಯಾಕೆ ಅಂತ ಕೇಳಿದೆ. ನೀವು ಬೇಕಾದ ಜೀವ ತೆಗಿರಿ, ನಮ್ಮ ದುಡ್ಡು ನಮ್ಗೆ ಕೊಡಿ, ನಾವು ತೆಗೆದು ಕೊಟ್ಟಿದ್ದಲ್ಲ. ಹೇಳ್ತಾರೆ ನನಗೆ ಅಂತ ಹೇಳಿದ್ರು. ರತ್ನ ಮೇಡಮ್ ಹೇಳಿದ. ರತ್ನ ಮೇಡಮ್ ಹೇಳಿದ್ರು. ಸ್ವಸಹಾಯ ಸಂಘದಲ್ಲಿ ಒಂದು ದಿವಸ ಆದ್ರೂ ಇವತ್ತು ಸರ್ವರ್ ಸರಿ ಇಲ್ಲ, ನಾಳೆ ಬನ್ನಿ ಅಂತ ಹೇಳಿದ್ದಾರೆ. ಮತ್ತೆ ಬೀಗ ಇಟ್ಟು ಹೋದೆ, ಬೀಗ ಹೊಡೆದಿ ನೋಡಿ ಅಂತ ಹೇಳಿದೆ. ನಾ ಕೇಸ್ ಕೊಡ್ತೀನಿ, ಹೊಡೆದಿ ನೋಡಿ ಅಂತ ಹೇಳಿ ಮನೆ ಬೀಗ ಹೊಡಿತೀನಿ ಅಂತ ಹೇಳಿದ್ರು. ಹೇಳಿದ್ದಾರೆ. ನೀವು ಯಾರ ಹತ್ರ ಕಟ್ಟಿಸ್ಲಿಕ್ಕೆ ಉಂಟು ಅವ್ರ ಹತ್ರ ಕಟ್ಟಿಸಿ, ನಾನು ಕಟ್ಟುದಿಲ್ಲ. ನನಗೆ ನೀವು ಪಾಸ್ಬುಕ್ ಕೊಡಿ, ನಾ ಕಟ್ತೇನೆ. ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದಾರೆ. ಒಂದೊಂದು ಗ್ರೂಪ್ ಅಲ್ಲಿ 50 ರಿಂದ 80, 100, 500 ತನಕ ಜನ ಇದ್ದಾರೆ. ಇಲ್ಲಿ ತನಕ ನಿಮ್ಮ ಲೋನಿಗೆ ಎಷ್ಟೆಲ್ಲ ಸರ್ಕಾರದಿಂದ ಸಬ್ಸಿಡಿ ಬಂದಿದೆ ಅದೆಲ್ಲ ಇವರಿಗೆ ಬಡ್ಡಿ ಸಮೇತ ಸಿಗ್ಬೇಕು. ಅದನ್ನ ಅವರು ತಿಂತಾ ಇದ್ದಾರೆ. ನೀವು ಸತ್ತಿದ್ದೀರಾ, ನಿಮ್ಗೆ ಕಾಲಿಲ್ವಾ, ಕಾಲ್ ಮುರಿದಿದ್ಯಾ, ಹಾಗೆ ಹೀಗೆ ಅಂತೆಲ್ಲ ಬೈತಾ ಇರ್ತಾರೆ. ಇಲ್ಲಿ ತನಕ ಆಗಿದ್ದು ಒಂದು ಲೆಕ್ಕ, ಇನ್ನು ಮುಂದೆ ಆಗುವಂತದ್ದು ನಮ್ಮ ಲೆಕ್ಕ.